ಸೈಲೆನ್ಸರ್ ಅಬ್ಬರಕ್ಕೆ ಬ್ರೇಕ್ ಹಾಕಿದ ಕುಂದಾಪುರ ಪೊಲೀಸರು ಠಾಣೆಯ ಎದುರೇ ಕರ್ಕಶ ಸೈಲೆನ್ಸರ್ ಪೈಪ್ ತೆರವುಗೊಳಿಸಿ ಎಚ್ಚರಿಕೆ. ಸೆನ್ಸಾರ್ಗಳನ್ನ ಬದಲಾಯಿಸಿಕೊಂಡು ಸಾರ್ವಜನಿಕರಿಗೆ ಕಿರಿಕಿರಿಯನ್ನುಂಟು ಮಾಡುತ್ತಿದ್ದ ಬುಲೆಟ್ಗಳನ್ನ ಕುಂದಾಪುರ ಪೊಲೀಸರು ದಿಢೀರ್ ಕಾರ್ಯಾಚರಣೆ ಕೈಗೊಂಡು ಬುಲೆಟ್ ಸವಾರರಿಗೆ ದಂಡ ಹಾಕಿದ್ದಾರೆ. ಕುಂದಾಪುರ ಪೇಟೆಯ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುತ್ತಿರುವ ಬುಲೆಟ್ಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಕರ್ಕಶ ಶಬ್ದ ಮಾಡುತ್ತಿರುವ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸಿಪಿಐ ಮಂಜಪ್ಪ ನೇತೃತ್ವದಲ್ಲಿ ಕುಂದಾಪುರ ಪಿಎಸ್ಐ ಹರೀಶ್ ಆರ್ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಬುಲೆಟ್ ಬೈಕ್ಗಳ ಸವಾರರು ಸೈಲೆನ್ಸರ್ಗಳನ್ನ ಮಾರ್ಪಡಿಸಿಕೊಂಡು ನಿಯಮ ಉಲ್ಲಂಘಿಸಿದ್ದರಿಂದ ಕಾರ್ಯಾಚರಣೆಗಿಳಿದ ಪೊಲೀಸರು 4 ಬುಲೆಟ್ ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬಳಿಕ ಠಾಣೆಗೆ ಬಂದು ಬೈಕ್ಗೆ ಅಳವಡಿಸಿರುವ ಡಿಫೆಕ್ಟಿವ್ ಸೈಲೆನ್ಸರ್ ಅನ್ನ ಸವಾರರಿಂದಲೇ ತೆಗೆಸಿ ಕಂಪನಿ ಸೈಲೆನ್ಸರ್ಗಳನ್ನ ಅಳವಡಿಸಿದ ಬಳಿಕ ದಂಡ ವಿಧಿಸಿ ಬೈಕ್ ಸವಾರರಿಗೆ ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ. ಇನ್ನು ತಾಲೂಕಿನ ಕೆಲವೆಡೆ ನಾಗರಿಕರ ನೆಮ್ಮದಿಗೆ ಭಂಗ ಮಾಡುತ್ತಿದ್ದ ಬುಲೆಟ್ ಬೈಕ್ಗಳ ಕರ್ಕಶ ಶಬ್ದಗಳಿಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಮುಂದಾಗಿದ್ದು ಕರ್ಕಶ ಹಾರನ್ಗಳನ್ನು ಹೊಂದಿರುವ ಕಾರು ಹಾಗೂ ಇತರೆ ವಾಹನಗಳನ್ನು ಜಪ್ತಿ ಮಾಡಲಾಗುವುದು. ಇದು ಕೇವಲ ಒಂದು ದಿನದ ಕಾರ್ಯಾಚರಣೆಯಲ್ಲ, ಇನ್ನು ಮುಂದೆ ಎಲ್ಲಾ ಕಡೆಗಳಲ್ಲೂ ಇಂತಹ ಕಾರ್ಯಾಚರಣೆ ನಡೆಸುತ್ತೇವೆ ಎಂದು ಸಿಪಿಐ ಮಂಜಪ್ಪ ಹೇಳಿದ್ದಾರೆ. ಒಟ್ಟಿನಲ್ಲಿ ಕುಂದಾಪುರ ಪೊಲೀಸರ ಈ ಕ್ರಮದಿಂದ ಸಾರ್ವಜನಿಕರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 1.5 ತಿಂಗಳಿನಿಂದ ಕುಂದಾಪುರ ತಾಲೂಕಿನ ವಣ್ಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 6 ಕಡೆಗಳಲ್ಲಿ ಇಂತಹದೊಂದು ಪ್ರಕರಣ ನಡೆದಿದ್ದು ಇದೀಗ ಬೆಳಕಿಗೆ ಬಂದಿದೆ. ಹಾಡು ಹಗಲೇ ಈ ಕೃತ್ಯ ನಡೆಸುವ ವಿಕೃತ ಕಾಮಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿಕೊಂಡು ಮನೆಯ ಹಂಚು ತೆಗೆದು ಕಪಾಟಿನಲ್ಲಿರುವ ಮಹಿಳೆಯರ ಒಳ ಉಡುಪುಗಳನ್ನು ಕದ್ದೊಯ್ಯುತ್ತಿದ್ದಾನೆ. ಮುಜುಗರ ಪಟ್ಟ ಮಹಿಳೆಯರು ಈ ಬಗ್ಗೆ ಯಾರ ಬಳಿಯೂ ಹೇಳದಿದ್ದುದರಿಂದ ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ದಿನೇ ದಿನೇ ಈ ವಿಕೃತ ಕಾಮಿಯ ಹಾವಳಿ ಹೆಚ್ಚಾಗಿದ್ದರಿಂದ ಕೊನೆಗೆ ಮಹಿಳೆಯರು ಪಂಚಾಯತ್ ಜನಪ್ರತಿನಿಧಿಗಳಿಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಒಳ ಉಡುಪುಗಳನ್ನ ಕದಿಯುತ್ತಿದ್ದ ಸೈಕೋಪಾತ್ ಯಾರು ಎನ್ನುವುದು ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿದೆ. ವಣ್ಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 1.5 ತಿಂಗಳಲ್ಲಿ 5 ಕಡೆ ಒಂದು ಮನೆ ದರೋಡೆಯಾದಂಥ ಪ್ರಕರಣ ಕಂಡು ಬಂದಿದೆ. ಬಹುಶಃ ಯಾರೋ ವಿಕೃತ ಮನಸ್ಸಿನವರು ಈ ದರೋಡೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸುಮಾರು ಮಧ್ಯಾಹ್ನ 11ರಿಂದ 12ವರೆಗೆ ಸಮಯದ ಮಧ್ಯದಲ್ಲಿ ಯಾರು ವಾಸ್ತವ್ಯ ಇಲ್ಲದ ಅಥವಾ ಆ ದಿನ ಜನ ಮನೆಯಲ್ಲಿ ಇಲ್ಲದ ಸಂದರ್ಭವನ್ನು ಗುರುತಿಸಿ ಆ ಮನೆಯನ್ನು ದರೋಡೆ ಮಾಡಲಾಗ್ತಿದೆ. ಒಂದು ಮನೆಯಲ್ಲಿ ಸುಮಾರು ಒಂದು 20,000 ರೂಪಾಯಿ ಹಣ ಕಳವಾಗಿರ್ತದೆ. ಉಳಿದ ಮನೆಗಳಲ್ಲಿ ಯಾವುದೇ ಚಿನ್ನಾಭರಣಗಳನ್ನಾಗಲಿ ಯಾವುದನ್ನು ಮುಟ್ಟಲಿಲ್ಲ. ಕೇವಲ ಬಟ್ಟೆಯನ್ನು ಎಳೆದಾಡತಕ್ಕಂಥದ್ದು, ಗೋದ್ರೇಜಲ್ಲಿದ್ದಿರ್ತಕ್ಕಂಥ ಬಟ್ಟೆಯನ್ನು ಹೊರಗೆ ಹಾಕಿ ಎಲ್ಲ ಹರಡಿರುವಂಥದ್ದು ಮತ್ತು ವಾಶ್ ಮಾಡಲಿಕ್ಕಿಟ್ಟಂತಹ ಬಟ್ಟೆಗಳನ್ನು ಸಹ ಹುಡುಕಾಡಿರುವಂಥದ್ದು ಕಂಡು ಬಂದಿರ್ತದೆ. ಸೊ ಇದನ್ನು ನೋಡಿದಾಗ ಯಾವುದೋ ಒಂದು ವಿಕೃತ ಮನಸ್ಸಿನವರು ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗಾಗಲೇ ಕೊಲ್ಲೂರು ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿ ಪೊಲೀಸರು ಬಂದು ತನಿಖೆಯನ್ನು ಮಾಡಿರ್ತಾರೆ. ಗ್ರಾಮ ಪಂಚಾಯತಿಗೂ ಸಹ ಮೌಖಿಕವಾಗಿ ನಮಗೆ ತಿಳಿಸಿದ್ದು ನಾವು ಸಹ ಹೋಗಿ ನೋಡಿ ಬಂದಿರ್ತೇವೆ. ಮತ್ತು ಈ ಬಗ್ಗೆ ಯಾವುದೇ ಸುಳಿವು ಇವತ್ತಿನವರೆಗೆ ಸಹ ಸಿಗಲಿಲ್ಲ. ಸೊ ಸ್ಥಳೀಯರು ಈ ಬಗ್ಗೆ ಸುಳಿವನ್ನು ನೀಡಿದರೆ ಪೊಲೀಸ್ ಇಲಾಖೆಗೂ ಸಹ ತನಿಖೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಇದು ಯಾಕಂದರೆ ಈ ಯಾವುದೇ 5 ಮನೆ ಪ್ರಕರಣಗಳು ಸಹ ಆ ಮನೆ ಒಂದೇ ಮನೆ ಇರಲಿಲ್ಲ, ಸುತ್ತ ಗುಂಪಿನಲ್ಲಿರ್ತಕ್ಕಂತಹ ಮನೆಯಲ್ಲಿ ಸುಮಾರು 11ರಿಂದ 12 ಗಂಟೆ ಮಧ್ಯದಲ್ಲಿ ಅದು ಹೇಗೆ ಮಾಡಿದ್ರು, ಮಾಡಿನ ಹಂಚನ್ನು ತೆಗೆದು ಒಳಗೆ ಇಳಿದು ಮನೆಯಲ್ಲಿ ತಡ್ಕೊಂಡಿದ್ದಾರೆ. ಸೊ ಇದು ಯಾರಂತೇಳಿ ಗೊತ್ತಾಗ್ತಾ ಇಲ್ಲ. ಬಟ್ಟೆ ಒಳ ಉಡುಪುಗಳನ್ನು, ಕೆಲವು ಬಟ್ಟೆಗಳನ್ನು ತಗೊಂಡೋಗಿರೋದು ಸಹ ಕಂಡು ಬಂದಿರ್ತದೆ. ಎಲ್ಲ ಮನೆಯವರು ಅದ್ರ ಬಗ್ಗೆ ಸರಿಯಾಗಿ ವಿವರನ್ನು ಕೊಡಲಿಲ್ಲ. ಸ್ವಲ್ಪ ಮುಜುಗರಕ್ಕಾಗಿ ಅದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ. ಅದಕ್ಕೆ ಕೆಲವು ಮನೆಯಲ್ಲಿ ಬಟ್ಟೆಗಳನ್ನು ತಗೊಂಡು ಹೋಗಿರ್ತಂಥದ್ದು ಸಹ ಕಂಡು ಬಂದಿರ್ತದೆ. ಇದು ಒಂದು ವಿಕೃತ ಮನಸ್ಸಿನವರು ಯಾರದೋ ಒಂದು ಕೆಲಸ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ.
ಪತಿ ಪತ್ನಿ ಕೆಲಸಕ್ಕೆ ಹೋಗಿ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋದರೆ ಮನೆಯಲ್ಲಿ ಹಗಲಿನ ವೇಳೆಯಲ್ಲಿ ಯಾರೂ ಇರುವುದಿಲ್ಲ. ಹೀಗಾಗಿ ವಿಭಕ್ತ ಕುಟುಂಬಗಳಿರುವ ಮನೆಗೆ ಸುಮಾರು ಮಧ್ಯಾಹ್ನದ ವೇಳೆ ನುಗ್ಗುವ ಈತ ಮನೆಯ ಕಪಾಟಿನಲ್ಲಿರುವ ವಸ್ತ್ರಗಳನ್ನ ಚೆಲ್ಲಾಪಿಲ್ಲಿಯಾಗಿರಿಸಿ ಬಳಿಕ ಅಲ್ಲಿಂದ ಕಾಲ್ಕೀಳುತ್ತಾನೆ. ಅಲ್ಲದೆ ಒಗೆಯಲು ಹಾಕಿದ ಒಳ ಉಡುಪುಗಳನ್ನ ಕದ್ದೊಯ್ಯುವ ಈತನ ಆಟಾಟೋಪಕ್ಕೆ ಇಲ್ಲಿನ ಜನರು ಆತಂಕಕ್ಕೀಡಾಗಿದ್ದಾರೆ. ಮಧ್ಯಾಹ್ನ 11ರಿಂದ 2 ಗಂಟೆಗಳೊಳಗೆ ಕಳವು ಪ್ರಕರಣ ನಡೆಯುತ್ತಿದ್ದು, ಗ್ರಾಮಸ್ಥರು ಪಂಚಾಯತ್ ಮತ್ತು ಕೊಲ್ಲೂರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಈ ಕಳವು ಕೃತ್ಯ ಒಬ್ಬನೇ ನಡೆಸಿರುವ ಶಂಕೆ ವ್ಯಕ್ತವಾಗಿದ್ದು, ಮನೆಯೊಂದರಲ್ಲಿ 20,000 ರೂಪಾಯಿ ಕಳವುಗೈದಿರುವ ಬಗ್ಗೆಯೂ ದೂರಲಾಗಿದೆ. ಇನ್ನು ಇನ್ನೊಂದು ಮನೆಯ ಒಳ ಪ್ರವೇಶಿಸಿ ಕಪಾಟಿನಲ್ಲಿರುವ ಉಡುಪುಗಳನ್ನ ಎಗರಿಸಿದ್ದು, ಅಲ್ಲೇ ಸಮೀಪದಲ್ಲಿದ್ದ ಚಿನ್ನಾಭರಣಗಳನ್ನ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾನೆ. ವಣ್ಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೇರೆ ಬೇರೆ ಕಡೆಗಳಲ್ಲಿ ಮಹಿಳೆಯರ ಒಳ ಉಡುಪುಗಳನ್ನ ಎಗರಿಸುವ ಈತನ ಕೃತ್ಯ ವಿಕೃತಕಾಮಿ ಉಮೇಶ್ ರೆಡ್ಡಿ, ಸೈಕೋ ಜೈಶಂಕರ್ ರಂತಹ ಸೈಕೋಗಳನ್ನ ಮೀರಿಸುವಂತಿದೆ. ಒಟ್ಟಿನಲ್ಲಿ ಪೊಲೀಸರು ಈ ವಿಕೃತ ಕಾಮಿಯ ಆಟಟೋಪಗಳಿಗೆ ಬ್ರೇಕ್ ಹಾಕುವರೇ ಎಂದು ಕಾದು ನೋಡಬೇಕಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ. ಬಹುಕೋಟಿ ಉದ್ಯಮಿ ಭಾಸ್ಕರ್ ಶೆಟ್ಟಿ ಕೊಲೆ ಪ್ರಕರಣ ಪ್ರಮುಖ ಆರೋಪಿಗಳು ಕೋರ್ಟಿಗೆ ಹಾಜರು. 2016ರ ಜುಲೈ 28ರಂದು ನಡೆದಿದ್ದ ಬಹುಕೋಟಿ ಉದ್ಯಮಿ ಭಾಸ್ಕರ್ ಹೆಗ್ಡೆ ಪ್ರಕರಣದ ಪ್ರಮುಖ ಆರೋಪಿಗಳನ್ನ ಪೊಲೀಸರು ಬಿಗು ಬಂದೋಬಸ್ತ್ನಲ್ಲಿ ಉಡುಪಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಆರೋಪಿಗಳಾದ ಭಾಸ್ಕರ್ ಶೆಟ್ಟಿ ಪತ್ನಿ ರಾಜೇಶ್ವರಿ ಶೆಟ್ಟಿ, ಪುತ್ರ ನವನೀತ್ ಶೆಟ್ಟಿ, ನಂದಳಿಕೆ ನಿರಂಜನ್ ಭಟ್ ಅವರನ್ನ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಕೋರ್ಟ್ ಆವರಣದ ಮುಂಭಾಗ ಸಶಸ್ತ್ರ ಹೊಂದಿರುವ ಪೊಲೀಸರನ್ನ ನಿಯೋಜನೆಯನ್ನು ಕೂಡ ಮಾಡಲಾಗಿತ್ತು. ನ್ಯಾಯಾಲಯದ ಒಳಗಡೆ ಲೋಹ ಶೋಧಕವನ್ನ ಅಳವಡಿಕೆ ಮಾಡಿತ್ತು. ಪತ್ರಕರ್ತರಿಗೂ ನಿರ್ಬಂಧವನ್ನ ಹೇರಲಾಗಿತ್ತು. ನ್ಯಾಯಾಲಯದಲ್ಲಿ ಸಾಕ್ಷ್ಯಗಳ ವಿಚಾರಣೆ ನಡೆಯುತ್ತಿದ್ದು, ಭಾಸ್ಕರ್ ಶೆಟ್ಟಿ ತಾಯಿ ಗುಲಾಬಿ ಶೆಟ್ಟಿ ಕೂಡ ನ್ಯಾಯಾಲಯಕ್ಕೆ ಹಾಜರಾದ್ರು. ಇನ್ನು 3 ದಿನಗಳ ಕಾಲ ವಾದ ಪ್ರತಿವಾದ ನಡೆಯಲಿದ್ದು, ಆರೋಪಿಗಳ ಪರ ನಾರಾಯಣ್ ಪೂಜಾರಿ ಹಾಗೂ ವಿಕ್ರಮ್ ಹೆಗ್ಡೆ ವಕಾಲತ್ತು ನಡೆಸುತ್ತಿದ್ರು. ವೃದ್ಧೆಯೊಬ್ಬರು ತಮ್ಮ ವಾಸದ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಪುತ್ತೂರು ನಗರದ ಬಪ್ಪಳಿಗೆ ಎಂಬಲ್ಲಿ ಸೋಮವಾರ ರಾತ್ರಿ ನಡೆದಿದ್ದು, ಈ ಘಟನೆ ಮಂಗಳವಾರ ಬೆಳಿಗ್ಗೆ ಮನೆ ಮಂದಿಗೆಲ್ಲ ಗಮನಕ್ಕೆ ಬಂದಿದೆ. ಪುತ್ತೂರು ಬೋಳುವಾರು ಸಮೀಪದ ದೀಪ ಕಾಂಪ್ಲೆಕ್ಸ್ನಲ್ಲಿ ಶಿಲ್ಪಾ ಆಟೋ ಗ್ಯಾಸ್ ಸಂಸ್ಥೆಯ ಮಾಲಕ ಉಮಾನಾಥ್ ಅವರ ತಾಯಿ ಗಿರಿಜಾ ಆತ್ಮಹತ್ಯೆ ಮಾಡಿಕೊಂಡವರು. ಕೆಎಸ್ಆರ್ಟಿಸಿ ನಿವೃತ್ತ ಚಾಲಕ ಬಾಬು ಎಸ್ ಅವರ ಪತ್ನಿಯಾಗಿದ್ದ ಗಿರಿಜಾ ಅವರು ಪುತ್ರ ಉಮಾನಾಥ್ ಅವರ ಜೊತೆ ಬಪ್ಪಳಿಗೆಯಲ್ಲಿ ವಾಸವಾಗಿದ್ರು. ಸೋಮವಾರ ರಾತ್ರಿ ಊಟ ಮಾಡಿ ಮಲಗಿದ್ದ ಅವರು ಮನೆಯ ಕೆಳ ಅಂತಸ್ತಿನ ಕೋಣೆಯೊಂದರ ಕಿಟಕಿಗೆ ಬೈರಾಸ್ನಿಂದ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಈ ಘಟನೆ ಮಂಗಳವಾರ ಬೆಳಿಗ್ಗೆ ಮನೆ ಮಂದಿಯ ಗಮನಕ್ಕೆ ಬಂದಿದೆ. ಉಮಾನಾಥ್ ಅವರು ನಿರ್ಮಿಸಿದ ನೂತನ ಮನೆಯ ಗೃಹ ಪ್ರವೇಶ 2 ತಿಂಗಳ ಹಿಂದೆಯಷ್ಟೇ ನಡೆದಿತ್ತು. ಇದೀಗ ಅವರ ತಾಯಿ ಈ ಮನೆಯಲ್ಲೇ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪುತ್ತೂರು ನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಮಾರುತಿ ಓಮ್ನಿಗೆ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಓಮ್ನಿ ಚಾಲಕ ಗಾಯಗೊಂಡ ಘಟನೆ ಸೋಮವಾರ ಪುತ್ತೂರು ನಗರದ ಮರೀಲು ಎಂಬಲ್ಲಿ ನಡೆದಿದೆ. ಸಾಮೆತಡ್ಕ ನಿವಾಸಿ ಸುದರ್ಶನ್ ಎಂಬುವವರು ಗಾಯಗೊಂಡಿದ್ದು, ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಸುದರ್ಶನ್ ಅವರು ಪುರುಷರ ಕಟ್ಟೆ ಕಡೆಯಿಂದ ಪುತ್ತೂರು ನಗರದ ಕಡೆಗೆ ಬರುತ್ತಿದ್ದ ಸಂದರ್ಭದಲ್ಲಿ ಪುತ್ತೂರಿನಿಂದ ಕಣಿಯೂರು ಕಡೆಗೆ ಹೋಗುತ್ತಿದ್ದ ಲಾರಿ ಮರೀಲ್ ತಿರುವಿನಲ್ಲಿ ಓಮ್ನಿಗೆ ಡಿಕ್ಕಿ ಹೊಡೆಯಿತು. ಇದರಿಂದ ಸುದರ್ಶನ್ ಗಾಯಗೊಂಡಿದ್ದು, ಈ ಬಗ್ಗೆ ಲಾರಿ ಚಾಲಕ ಪ್ರಭಾಕರ್ ರೈ ವಿರುದ್ಧ ಪುತ್ತೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಸಹಿತ ರಾಜ್ಯದಲ್ಲಿ ವ್ಯಾಪಕವಾಗಿ ಹಬ್ಬುತ್ತಿರುವ ಮಾದಕ ವಸ್ತುಗಳ ದಂಧೆಗೆ
ಕಡಿವಾಣ ಹಾಕಲು ಕಠಿಣ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಮಾದಕ ವಸ್ತು ನಿಗ್ರಹ ಪಡೆ ರಚನೆ ಕೈಗೊಳ್ಳಬಹುದಾದ ಇತರ ಕ್ರಮಗಳ ಬಗ್ಗೆ ಕ್ರಿಯಾ ಯೋಜನೆ ರೂಪಿಸುವಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಸೂಚನೆಯನ್ನ ನೀಡಿದ್ದಾರೆ. ಡ್ರಗ್ಸ್ ದಂಧೆ ನಿಯಂತ್ರಿಸಲು ಗೃಹ ಇಲಾಖೆ ಮಾತ್ರವಲ್ಲದೆ ಅಬಕಾರಿ, ಶಿಕ್ಷಣ ಸಹಿತ ಇನ್ನೂ ಹಲವು ಇಲಾಖೆಗಳ ಸಹಕಾರ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇತರ ಇಲಾಖೆಗಳೊಂದಿಗೆ ಸೇರಿ ರ್ಯಾಗಿಂಗ್ ತಡೆ ಸಮಿತಿ ಮಾದರಿಯಲ್ಲಿ ಮಾದಕ ದ್ರವ್ಯ ತಡೆ ಸಮಿತಿ ರಚನೆ ಬಗ್ಗೆಯೂ ಪರಿಶೀಲಿಸುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಮಾದಕ ದ್ರವ್ಯ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಂಬಂಧಿಸಿದ ಇಲಾಖಾಧಿಕಾರಿಗಳೊಂದಿಗೆ ವಿಧಾನಸೌಧದಲ್ಲಿ ಸಭೆ ನಡೆಸಿದ ಉಪಮುಖ್ಯಮಂತ್ರಿಗಳು ಮಾದಕ ದ್ರವ್ಯಗಳ ದಂಧೆಗೆ ಸಂಪೂರ್ಣ ಕಡಿವಾಣ ಹಾಕಬೇಕು, ಅದಕ್ಕೆ ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಎಂಬ ಬಗ್ಗೆ ಸಮಗ್ರ ಕ್ರಿಯಾ ಯೋಜನೆ ರೂಪಿಸಿ ಎಂದರು. ಯಾವ ರೀತಿ ಕ್ರಿಯಾ ಯೋಜನೆ? ರಾಜ್ಯದಲ್ಲಿ ಗಾಂಜಾ ಬೆಳೆಯುವಂತೆ ಹಾಗೂ ಹೊರ ರಾಜ್ಯಗಳಿಂದ ಗಾಂಜಾ ಸಹಿತ ಮಾದಕ ದ್ರವ್ಯ ರಾಜ್ಯಕ್ಕೆ ಬಾರದಂತೆ ಕ್ರಮ ಕೈಗೊಳ್ಳಲು ಏನು ಮಾಡಬೇಕು? ಶಾಲಾ ಕಾಲೇಜುಗಳ ಬಳಿ ಅವುಗಳ ಮಾರಾಟಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ವಿದ್ಯಾರ್ಥಿಗಳು ಅದಕ್ಕೆ ಬಲಿಯಾಗದಂತೆ ಏನು ಕ್ರಮ ಕೈಗೊಳ್ಳಬೇಕು? ಸಮಾಜದಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಬೇಕು ಎಂಬ ಅಂಶಗಳನ್ನು ಒಳಗೊಂಡ ಕ್ರಿಯಾ ಯೋಜನೆ ಸಿದ್ಧಪಡಿಸಬೇಕು. ಇದಕ್ಕೆ ಎನ್ಜಿಒಗಳು ಇಲಾಖಾಧಿಕಾರಿಗಳ ಸಹಕಾರ ಪಡೆದುಕೊಳ್ಳಬೇಕು ಎಂದು ಪರಮೇಶ್ವರ್ ಸೂಚನೆಯನ್ನ ನೀಡಿದ್ದಾರೆ. ಸಿಐಡಿ ಮಾದಕ ವಸ್ತು ನಿಗ್ರಹ ಘಟಕ ಬಲಪಡಿಸಿ. ಮಾದಕ ವಸ್ತುಗಳ ನಿಯಂತ್ರಣಕ್ಕೆ ಸಿಐಡಿಯಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವ ಮಾದಕ ವಸ್ತು ನಿಗ್ರಹ ಘಟಕ ಬಲಪಡಿಸಬೇಕು. ಇದಕ್ಕೆ ಹೆಚ್ಚಿನ ಸಿಬ್ಬಂದಿ ನೇಮಕದ ಜೊತೆಗೆ ಉತ್ತಮ ತರಬೇತಿಯೂ ವ್ಯವಸ್ಥೆ ಮಾಡಬೇಕು. ಅಲ್ಲದೆ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇರುವ ಸಿಬ್ಬಂದಿಯನ್ನ ಇನ್ನಷ್ಟು ಕ್ರಿಯಾಶೀಲಗೊಳಿಸಿ ಡ್ರಗ್ಸ್ ದಂಧೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಜಿ. ಪರಮೇಶ್ವರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಯಾವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಂಧೆ ಹೆಚ್ಚಾಗಿ ನಡೀತದೆಯೋ ಅಲ್ಲಿನ ಪೊಲೀಸರನ್ನೇ ಅದಕ್ಕೆ ಜವಾಬ್ದಾರಿ ಮಾಡಬೇಕು ಮತ್ತು ಅಂತಹ ಕಡೆಗಳಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಬೇಕು ಎಂದು ಪರಮೇಶ್ವರ್ ಅವರು ತಿಳಿಸಿದ್ದಾರೆ. और किसी चीज का शौक है तेरे को? बीड़ी पीता हूँ, दारू पीता हूँ, सिगरेट पीता हूँ, गांजा पीता हूँ, चरस पीता हूँ, एफएम पीता हूँ, स्नैक पीता हूँ, सुलोचन